ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಹಿಂದೂ ಪುರಾಣದಲ್ಲಿ ಜನನ ಕಾಲದಿಂದ ಹಿಡಿದು ಮರಣ ಕಾಲದವರೆಗೆ ನಾವು ಮಾಡುವ ಪ್ರತಿಯೊಂದು ಕರ್ಮದ ಆಧಾರದ ಮೇಲೆ ನಮಗೆ ಪುನರ್ಜನ್ಮ ಲಭಿಸುತ್ತದೆ ಎನ್ನುವ ಬಗ್ಗೆ ಉಲ್ಲೇಖವಿದೆ. ಯಾವ ಪಾಪ ಅಥವಾ ಪುಣ್ಯಗಳ ಆಧಾರದ ಮೇಲೆ ಯಾವೆಲ್ಲ ಜನ್ಮ ನಮಗೆ ಲಭಿಸುತ್ತದೆ ಎನ್ನುವ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಿಂದೂ ಧರ್ಮದ ಪ್ರಕಾರ ಆತ್ಮವು ಒಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರ ಆ ದೇಹವನ್ನು ತ್ಯಜಿಸಿ ಹೊಸ ದೇಹವನ್ನು ಪ್ರವೇಶಿಸುತ್ತದೆ. 9 ತಿಂಗಳು ಗರ್ಭದೊಳಗಡೆ ಇದ್ದ ಮಗು ಹುಟ್ಟಿದ ತಕ್ಷಣ ಪ್ರಪಂಚವನ್ನು ಮೋಹಿಸಲು ಶುರು ಮಾಡುತ್ತದೆ ಅಂತೆ. ಮರಣದ ನಂತರ ಮಾಡಿರುವ ಪಾಪ ಕರ್ಮಗಳಿಗೆ ತಕ್ಕ ಶಿಕ್ಷೆಗಳನ್ನು ಅನುಭವಿಸಿದ ನಂತರ ಯಾವುದಾದರೊಂದು ಗರ್ಭದಲ್ಲಿ ಜನಿಸಿ ಬರುತ್ತದೆಯಂತೆ. ಅನ್ಯ ಸ್ತ್ರೀಯರೊಂದಿಗೆ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡವನು ಮುಂದಿನ ಜನ್ಮದಲ್ಲಿ ತೋಳವಾಗಿ ಜನಿಸುತ್ತಾನಂತೆ. ಅತ್ಯಾಚಾರವೆಸಗಿರುವ ವ್ಯಕ್ತಿಯು ಮುಂದಿನ ಜನ್ಮದಲ್ಲಿ ನಪುಂಸಕನಾಗಿ ಜನಿಸುತ್ತಾನಂತೆ. ತಂಬಾಕು ಸೇವನೆ ಅಥವಾ ಸಾರಾಯಿ ಕುಡಿಯುವವರು ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಜನ್ಮ ಪಡೆಯುತ್ತಾರಂತೆ. ಹಿರಿಯರನ್ನು ಅವಮಾನಿಸುವ ತಲೆ ತಗ್ಗಿಸುವಂತಹ ಕೆಲಸ ಮಾಡಿದವರು ಮುಂದಿನ ಜನ್ಮದಲ್ಲಿ ಅಕ್ಕಿಯಾಗಿ ಜನಿಸುತ್ತಾರಂತೆ. ಕಳ್ಳತನವನ್ನು ಮಾಡಿದವರು ಮುಂದಿನ ಜನ್ಮದಲ್ಲಿ ಹುಳುವಾಗಿ ಜನಿಸುತ್ತಾರಂತೆ. ಇತರರಿಗೆ ಮೋಸ ಮಾಡುವವರು ಮುಂದಿನ ಜನ್ಮದಲ್ಲಿ ಕುರುಡರಾಗಿ ಜನಿಸುತ್ತಾರಂತೆ. ದೇವರು ಅಥವಾ ತಂದೆ ತಾಯಿಯನ್ನು ಗೌರವಿಸದ ವ್ಯಕ್ತಿಯು ಕಾಗೆಯಾಗಿ ಜನಿಸುತ್ತಾನಂತೆ. ಶಸ್ತ್ರಾಸ್ತ್ರಗಳಿಂದ ಯಾರನ್ನಾದರೂ ಕೊಲೆ ಮಾಡಿದ್ದರೆ ಅಂತಹ ವ್ಯಕ್ತಿಗಳು ಕತ್ತೆಯಾಗಿ ಜನಿಸುತ್ತಾರಂತೆ. ನಿರಂತರವಾಗಿ ಆಹಾರದ ಬಗ್ಗೆಯೇ ಯೋಚಿಸುತ್ತಿರುವವರು ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಜನ್ಮ ಪಡೆಯುತ್ತಾರಂತೆ. ಆದರೆ ಜೀವನದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ ದೇವರ ಸ್ಮರಣೆಯಲ್ಲಿ ಕಾಲ ಕಳೆಯುವವರು ಮುಂದಿನ ಜನ್ಮದಲ್ಲೂ ಮಾನವ ಜನ್ಮ ಪಡೆಯುವ ಸಾಧ್ಯತೆ ಇದೆ ಎಂದು ಪುರಾಣಗಳು ತಿಳಿಸುತ್ತದೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.